ಬಂಟ್ವಾಳದ ಬಿ.ಮೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ನಿರ್ಗಮನ ವಿದ್ಯಾರ್ಥಿಗಳು ಬಣ್ಣ ಕಳೆದುಕೊಂಡಿದ್ದ ಕಾಲೇಜು ಕಟ್ಟಡದ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿದು ಅಂದಗೊಳಿಸಿದ್ದಾರೆ. ಲಾಕ್ಡೌನ್ ಬಿಡುವಿನ ವೇಳೆಯಲ್ಲಿ ಸದುಪಯೋಗ ಪಡಿಸಿಕೊಂಡು ಶ್ರಮದಾನದ ಮೂಲಕ ಕಾಲೇಜು ಗೋಡೆಗಳಿಗೆ ಪೇಂಟಿಂಗ್ ಮಾಡಿ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ವಿದ್ಯಾರ್ಥಿಗಳ ಈ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ. ತಾವು ಕಲಿತ ವಿದ್ಯಾಸಂಸ್ಥೆಗೆ ಏನಾದರೂ ಕೊಡುಗೆ ನೀಡಬೇಕೆನ್ನುವ ಹಂಬಲ ವ್ಯಕ್ತಪಡಿಸಿದ ಕಾಲೇಜಿನ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳಾದ ಸೂರ್ಯ, ರಕ್ಷಿತ್, ಚಿತ್ರೇಶ್, ಧೀರಜ್, ಸಂಪತ್, ಲವೇಶ್ ಹಾಗೂ ಭುವನೇಶ್ ಬಂಗೇರ ಸೇರಿದಂತೆ 7 ಮಂದಿ ವಿದ್ಯಾರ್ಥಿಗಳು ತಮ್ಮ ಬಿಡುವಿನ ವೇಳೆಯಲ್ಲಿ ಕಾಲೇಜಿನ ಗೋಡೆಗಳಿಗೆ ಸುಣ್ಣ ಬಳಿಯುವ ಇಂಗಿತವನ್ನ ಶಾಲಾ ಪ್ರಾಂಶುಪಾಲರಲ್ಲಿ ವ್ಯಕ್ತಪಡಿಸಿದರು. ಈ ಪೈಕಿ ಸೂರ್ಯ, ರಕ್ಷಿತ್ ಹಾಗೂ ಚಿತ್ರೇಶ್ ಈ ಹಿಂದೆಯೂ ತಮ್ಮ ಕಾಲೇಜಿನ ಬಿಡುವಿನ ವೇಳೆಯಲ್ಲಿ ಪೇಂಟಿಂಗ್ ಕೆಲಸಕ್ಕೆ ಹೋಗಿ ಪೇಂಟಿಂಗ್ ಕೌಶಲ್ಯವನ್ನ ಬೆಳೆಸಿಕೊಂಡಿದ್ರು. ಅಲ್ಲದೆ ಈ 7 ಮಂದಿ ವಿದ್ಯಾರ್ಥಿಗಳು ಶಾಲೆಯ ಎನ್ಎಸ್ಎಸ್ ಘಟಕದಲ್ಲಿ ಸಕ್ರಿಯರಾಗಿದ್ದುಕೊಂಡು ಶ್ರಮದಾನದ ಸೇವೆಯ ಅನುಭವವನ್ನ ಪಡೆದಿದ್ರು. ವಿದ್ಯಾರ್ಥಿಗಳ ಆಶಯಕ್ಕೆ ಕಾಲೇಜಿನ ಪ್ರಾಂಶುಪಾಲ ಯೂಸುಫ್ ಅವರು ಅವಕಾಶ ಒದಗಿಸಿಕೊಟ್ರು. ಅವರು ಈ ಸಂಸ್ಥೆಯ ಜೊತೆಗೆ ಒಂದು ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾರೆ. ಅವರೆಲ್ಲರೂ ಹೆಚ್ಚಿನವರು NSSನಲ್ಲಿ 2 ವರ್ಷಗಳಲ್ಲಿ ಪಳಗಿದವರು. ನಮ್ಮ NSS ಆಫೀಸರ್ ಶ್ರೀಯುತ ಬಾಲಕೃಷ್ಣ ಸರ್ ಅವರಿಂದ ತರಬೇತಿ ಪಡೆದಂಥ NSS ಚಟುವಟಿಕೆಗಳಲ್ಲಿ ತರಬೇತಿ ಪಡೆದಂಥವರು. ಆ ಮೂಲಕವಾಗಿ ಸಮಾಜ ಸೇವೆ ಅನ್ನೋದನ್ನು ರೂಢಿ ಮಾಡಿಕೊಂಡು ಮೊದಲಾಗಿ ನಮ್ಮ ಸಂಸ್ಥೆಗೆ ಅವರು ಈ ರೀತಿಯ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ನೀಡಿದ್ದ 7,500 ರೂಪಾಯಿ ಮೊತ್ತಕ್ಕೆ ಪ್ರಾಂಶುಪಾಲರು ಹಾಗೂ ಇತರ ಉಪನ್ಯಾಸಕರು ಕೊಡುಗೆ ನೀಡಿದ ಮೊತ್ತವನ್ನ ಸೇರಿಸಿ ಅಂದಾಜು 25,000 ಮೊತ್ತದ ಪೇಂಟ್, ಬ್ರಷ್ ಮೊದಲಾದ ಅಗತ್ಯ ವಸ್ತುಗಳನ್ನು ಖರೀದಿಸಲಾಯಿತು. ಸುಮಾರು 15,000 ರೂಪಾಯಿ ಅಂದಾಜು ಮೊತ್ತದ 3 ದಿನಗಳ ಶ್ರಮ ಸೇವೆಯನ್ನ ಈ ವಿದ್ಯಾರ್ಥಿಗಳು ನೀಡಿದ್ರು. ಹಾಗೆ NSS ಅಲ್ಲಿ ಕೂಡ ಇದ್ವಿ ನಾವು. ಅದರಲ್ಲಿ ಕೂಡ ಸ್ವಲ್ಪ ಪಾಠವನ್ನು ಕಲ್ತಿದ್ದೇವೆ. ಮತ್ತು ಈ ಶಾಲೆ ನಮಗೆ ಎಷ್ಟು ಕೊಟ್ಟಿದೆ ಅಂತ, ನಾವು ಎಷ್ಟು ಕೊಟ್ಟಿದ್ದೇವೆ ಅಂತ, ಇದು ನಮಗೆ ನಾವು ಇಷ್ಟೇ ಸ್ವಲ್ಪ ಕೊಟ್ಟದ್ದು, ಆದರೆ ನಮಗೆ ಈ ಶಾಲೆ ನಮಗೆ ಒಂದು ಸ್ಫೂರ್ತಿಯಾಗಿದೆ. ಅದಕ್ಕೋಸ್ಕರ ಈ ಶಾಲೆಗೆ ಒಂದು ನಮ್ಮ ಸಣ್ಣ ಕೊಡುಗೆ ಅಂತ ಹೇಳ್ತೀವಿ. ಅವರು ಶ್ರಮದಾನದ ಮೂಲಕ ನಮ್ಮ ಕಾಲೇಜಿನ ಕಟ್ಟಡಕ್ಕೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಮನೋಭಾವನೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚಾಗಬೇಕು ಮತ್ತು ಇನ್ನು ಮುಂದಿನ ವರ್ಷಗಳಲ್ಲಿಯೂ ಕೂಡ ಮುಂದಿನ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಇಂತಹ ಶ್ರಮದಾನದ ಕೆಲಸಗಳು ಪ್ರೇರಣೆ ಆಗಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾವು ಈ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಕಾಲೇಜಿನ NSS ಘಟಕದ ಸಂಯೋಜಕ ಬಾಲಕೃಷ್ಣ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಉಪನ್ಯಾಸಕರಾದ ದಾಮೋದರಿ ಹಾಗೂ ಅಬ್ದುಲ್ ರಜಾಕ್ ಅನಂತಾಡಿ ಅವರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಕಾಲೇಜು ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದು ಅಂದಗೊಳಿಸಿ ಮಾದರಿಯಾಗಿದ್ದಾರೆ. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.